ನನ್ನ ಅಮ್ಮನ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ತಿಳಿಸ್ಬೇಕು ಅಂತ ಹೇಳಿದೀರಾ, ಸೊ ಅದನ್ನ ಹೇಳ್ತೀನಿ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮನ ಜೊತೆ ಮತ್ತೊಂದು Q&A ವಿಡಿಯೋ ಮಾಡ್ತಾ ಇದ್ದೀನಿ. ಪಾರ್ಟ್ 1 ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು, ಸೊ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀವಿ. ಶುರು ಮಲ್ಪುಗನೆ ಶುರು ಮಾಡ್ತೀವಿ. ಓಕೆ, ಪಾರ್ಟ್ 1 ವಿಡಿಯೋ ಇರಗೆಂಚಾಂಡ್ ಖುಷಿ ಆಂಡ್ ಸೊ ಪಾರ್ಟ್ 2 ವಿಡಿಯೋದು ನನ್ನೆಲ್ಲ ಮಸ್ತ್ ಕ್ವೆಶನ್ಸ್ ಕೇಂದಿರು. ಸೊ ನೀವ್ ಕೇಳಿರುವಂತ ಮತ್ತಷ್ಟು ಪ್ರಶ್ನೆಗಳು ಇಲ್ಲಿದೆ, ಅದಕ್ಕೆ ಉತ್ತರ ನೀಡುವಂತ ಸಮಯ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದೆಟ್ಟು ಕೆಲವೊಂದು ರ್ಯಾಪಿಡ್ ಫೈರ್ ಉಂಟು. ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಕೂಡ ಕೇಳಿದ್ದೀರಾ ಕೆಲವೊಬ್ರು. ದಟ್ ಇಸ್ ವೆರಿ ಸ್ಮಾರ್ಟ್, ಯಾಕಂದ್ರೆ ಫಟ್ 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 ಅಂತ ಆಗುತ್ತೆ. ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡೋ ಮುಂಚೆ ತುಂಬಾ ಜನರು ಯೂಟ್ಯೂಬ್ ಬಗ್ಗೆ ಪ್ರಶ್ನೆನ ಕೇಳಿದ್ದೀರಾ. ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ, ಎಷ್ಟು ಅರ್ನ್ ಮಾಡ್ತಾ ಇದ್ದೀನಿ, ನನಗೆ ಯಾವ ಯೂಟ್ಯೂಬ್ ಚಾನಲ್ ಇಷ್ಟ, ಯಾರು ನನ್ನ ಫೇವ್ರೆಟ್ ಯೂಟ್ಯೂಬರ್, ಯೂಟ್ಯೂಬ್ ವಿಡಿಯೋಸ್ ಹೇಗೆ ಎಡಿಟ್ ಮಾಡೋದು, ನಾನು ಹೇಗೆ ಶೂಟಿಂಗ್ ಮಾಡೋದು. ಈ ಸತಿ ಬಂದಿರೋ ಪ್ರಶ್ನೆಗಳಲ್ಲಿ ತುಂಬಾ ಯೂಟ್ಯೂಬ್ ಬಗ್ಗೆ ಪ್ರಶ್ನೆನೇ ಇದೆ. ಆ ಯೂಟ್ಯೂಬ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಬಿಕಾಸ್ ಅದು ಅಮ್ಮ ಮಗಳಿಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳು ಆಗಿರಲ್ಲ ಅಲ್ವಾ. ಸೊ ಇವತ್ತು ಇಲ್ಲಿ ಅಮ್ಮ ಮಗಳಿಗೆ ಸಂಬಂಧಪಟ್ಟಿರುವ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಇಲ್ಲಿದೆ. ನಾನ್ ಮಾಡಿರುವಂತಹ ಒಂದು ಕೆಟ್ಟ ಕೆಲಸ ಯಾವುದು ಅಂತೆ. ಏನ್ ಪ್ರಶ್ನೆನಪ್ಪ ಇದು, ಕಷ್ಟ ಇದೆ ಇದು. ಅದೇ ನಾನು ಏನಾದ್ರು ಅಂದ್ರೆ ಓಕೆ, ಸ್ವಲ್ಪ ಈಸಿ ಮಾಡೋಣ. ನಾನು ಏನ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲೆಲ್ಲ? ಇಲ್ಲ, ಸಣ್ಣದಿರುವಾಗ ಓದ್ತಾ ಇರುವಾಗ ಓದ್ಲಿಕ್ಕೆ ಕೇಳುದಿಲ್ಲಲ್ಲ, ಅದೆಲ್ಲ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಆಗ ಸಣ್ಣ ಮಕ್ಕಳಲ್ವಾ, ಮತ್ತೆ ಆತರ ಏನಿಲ್ಲ, ಇಷ್ಟ ಆಗದೆ ಅಂತ ವಿಷಯ ಅವಳ ಹತ್ರ ಏನು ಇಲ್ಲ. ಸಿಟ್ಟು ಬರ್ತದೆ ಅವಳಿಗೆ, ಸಣ್ಣ ಸಣ್ಣ ಸಿಟ್ಟು ಬರ್ತದೆ, ಆದ್ರೆ ಅವಳು ಕೂಡ್ಲೇ ಸರಿ ಆಗ್ತಾಳೆ. ಎಸ್, ಒಂದು ಗುಣ ನನ್ನಲ್ಲಿ ನಿಮ್ಗೆ ಅನ್ಸುತ್ತೆ ಅದು ಇರಬಾರ್ದಾಗಿತ್ತು ಅಂತ. ಸಿಟ್ಟೆ. ಎಸ್. ನೆಕ್ಸ್ಟ್ ಕ್ವೆಶನ್ ತುಂಬಾನೇ ಪಾಸಿಟಿವ್ ಸೈಡ್ ಅಲ್ಲಿ ಇರುವಂತ ಕ್ವೆಶ್ಚನ್. ನನ್ನಲ್ಲಿ ಯಾವ ಹ್ಯಾಬಿಟ್ ತುಂಬಾನೇ ಇಷ್ಟ ಆಗುತ್ತೆ? ಫಸ್ಟಿಗೆ ಮಾತು, ಅವಳು ಮಾತಾಡೋದು ನನಗೆ ತುಂಬಾ ಇಷ್ಟ ಆಗ್ತದೆ. ಎಲ್ರು ನಮ್ಮ ಫ್ಯಾಮಿಲಿಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಎಲ್ರು ಹೊಗಳ್ತಾರೆ ನನ್ನ ಮಗಳನ್ನ, ನಿಮ್ಮ ಮಗಳು ಈ ತರ ಮಾತಾಡ್ತಾಳೆ, ಆ ತರ ಮಾತಾಡ್ತಾಳೆ. ನಂಗೆ ಅದು ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಬಂದ ಕೂಡಲೇ ಅವಳಿಗೆ ಹೇಳ್ತೇನೆ, ಇವತ್ತು ಇಂಥವ್ರು ಸಿಕ್ಕಿದ್ರು, ಆದ್ರೆ ಸ್ವಲ್ಪ ಬೈತಾಳೆ. ಮಕ್ಕಳಿಗೆ ಹಾಗೆ ಅಲ್ವಾ, ಹೊಗಳ್ಬಾರ್ದಲ್ವ ತಾಯಿಯವರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಮ್ಮನಲ್ಲಿ ನನಗೆ ಇಷ್ಟವಾಗುವ ಗುಣ, ಇಷ್ಟವಾಗದಿರೋ ಗುಣ. ಅಮ್ಮನಲ್ಲಿ ಇಷ್ಟವಾಗುವ ಗುಣ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಾರೆ, ನಮ್ಮನ್ನೆಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ, ಅದು ಡೆಫಿನೆಟ್ ಆಗಿ ಇಷ್ಟ ಆಗುವಂತ ಗುಣ. ಇಷ್ಟವಾಗದಿರೋ ಗುಣ ಆ ತರದ್ದು ಯಾವುದು ಇಲ್ಲ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ತುಂಬಾ ಹೊಡಿತಾ ಇದ್ರು, ಅದು ಮಾತ್ರ. ಇನ್ನೊಂದು, ನಿಮ್ಮ ಮಗಳ ಜೊತೆ ಕಳೆದ ಮರೆಯಲಾಗದ ಅದ್ಭುತ ಕ್ಷಣಗಳು. ಓಕೆ, ಒಂದ್ ಇನ್ಸಿಡೆಂಟ್ ಅದು ಮರೆಯೋದಕ್ಕಾಗದೆ ಇರೋದು ನನ್ನ ಜೊತೆ, ಆ ತರದ್ ತುಂಬಾ ಇದೆ ಅನ್ಸುತ್ತೆ ಅಲ್ವಾ? ತುಂಬಾ ಇದೆ ಮರೆಯಕ್ಕಾಗದೆ ಇರೋದು ಆಕ್ಸಿಡೆಂಟ್. ಅದು ಈಗಲೂ ನೆನ್ಸಿದಾಗ ನನಗೆ ಭಯ ಆಗ್ತದೆ. ಕಾಲೇಜಿಗೆ ಹೋದಾಗ ಸಣ್ಣ ಆಕ್ಸಿಡೆಂಟ್ ಮಾಡಿಕೊಂಡಿದ್ಲು, ಅದಂತೂ ನನ್ನ ಲೈಫಲ್ಲಿ ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲಪ್ಪ. ಈಗ್ಲೂ ನಂಗೆ ಎಣಿಸಿದ್ರೆ ಭಯ ಆಗ್ತಾ ಉಂಟು. ಆ ಆಕ್ಸಿಡೆಂಟ್ ಮಾತ್ರ ತುಂಬಾ ಸಣ್ಣ ಪುಟ್ಟ ಗಾಯ ಆಗಿದೆ, ಆದ್ರೂ ನಂಗೆ ಅವಳನ್ನು ಅದು ಆ ಸಡನ್ ವಿಷಯ ಕೇಳಿದಾಗ ಗೊತ್ತಲ್ವಾ, ತಾಗಿರ್ಲಿ ತಾಗದೇ ಇರ್ಲಿ ಒಂದ್ಸಲ ತಾಯಿಗೆ ಭಯ ಆಗುದು ಸಹಜ ಅಲ್ವಾ. ಸೊ ಯಾ, ದಟ್ಸ್ ಟ್ರೂ. ನೆಕ್ಸ್ಟ್ ಪ್ರಶ್ನೆ, ಇದು ರ್ಯಾಪಿಡ್ ಫೈರ್. ಓಕೆ, ಅಂದ್ರೆ ದಿಸ್ ಆರ್ ದಟ್ ಇತ್ತೆ ಅನ್ಕೆ ಏನಂಡ ಚಾಕ್ಲೇಟ್ ಅವ್ರ ಐಸ್ ಕ್ರೀಮ್ ನೀರು ಒಂಜಿ ಸೆಲೆಕ್ಟ್ ಮಾಡ್ಕೊಡಿರಿ, ಗೋ ಇಷ್ಟ ಚಾಕ್ಲೇಟ್ ಅಂಚ. ಓಕೆನಾ, ಸ್ಟಾರ್ಟ್. ಇದು ನನಗೆ ಕೇಳಿರೋ ಪ್ರಶ್ನೆ. ಈರ್ ಪರ್ಲೆ, ಸಾರಿ ಇಷ್ಟನಾ ಟಾಪ್ಸ್ ಇಷ್ಟನಾ? ನನಗೆ ಸಾರಿ ಇಷ್ಟ. ಅವಳಿಗೆ ಅಂದ್ರೆ ಜಾಸ್ತಿ ಹಾಕೊಳ್ಳೋದು ಅವಳು ಟಾಪೇ, ಆದ್ರೆ ಇಷ್ಟ ಪಡೋದು ಸಾರಿನೇ ಅವಳು. ಅಂದ್ರೆ ಸಾರಿ ಬೇಗ ಹಾಕೊಳ್ಳಿಕ್ ಆಗುದಿಲ್ಲ ಅಲ್ಲ. ಸೋ ಟ್ರೂ. ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅಮ್ಮ ಇಷ್ಟ. ಅಪ್ಪನೂ ಇಷ್ಟ. ಅಪ್ಪನೂ ಇಷ್ಟನೇ, ಆದ್ರೆ ಅಪ್ಪನಿಗಿಂತ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಯಾವತ್ತು ತಂದೆನೇ ಇಷ್ಟ ಅಂತ ಹೇಳ್ತಾರೆ. ಆದ್ರೆ ನನ್ ಮಗಳಲ್ಲಿ ಅದು ಉಲ್ಟಾ ಆಗಿದೆ, ತಾಯಿನೇ ಇಷ್ಟ ಅವಳಿಗೆ, ತಂದೆನೂ ಇಷ್ಟ ಇದ್ದಾರೆ. ಇಬ್ರು ಇಷ್ಟ ನನಗೆ, ಬಟ್ ನಮ್ ತಂದೆ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಇರ್ತಾ ಇದ್ರು. ಸೊ ಆ ಕ್ಲೋಸ್ ಅಥವಾ ಫ್ರೆಂಡ್ಲಿನೆಸ್ ಅನ್ನೋದು ಅಮ್ಮನ ಜೊತೆಗೆ ಜಾಸ್ತಿ ಬೆಳೀತಾ ಬಂತು. ನೆಕ್ಸ್ಟ್ ಪ್ರಶ್ನೆ, ನನಗೆ ಗಂಡು ಮಗು ಇಷ್ಟನಾ ಹೆಣ್ಮಗು ಇಷ್ಟನಾ? ಹೆಣ್ಣು ಮಗು ಇಷ್ಟ ಅವಳಿಗೆ. ಯಾಕೆ? ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ, ಆ ತರ ಮಾಡ್ಬೋದು ಹುಡುಗಿಯರಾದ್ರೆ, ಈ ತರ ಫ್ಯಾಷನ್
ನನ್ನ ಮಗಳು ಸ್ವಲ್ಪ ತುಂಬಾ ಫ್ಯಾಷನೇಬಲ್ ಗೊತ್ತಾ ಅಲ್ವಾ, ಹಾಗಾಗಿ ಅಂತ ಮಕ್ಕಳು ಯಾವತ್ತು ಹೆಣ್ಣು ಮಕ್ಕಳನ್ನೇ ಬಯಸೋದಲ್ವಾ. ಸೊ ಟ್ರೂ, ಬಟ್ ಯಾವ್ದೇ ಪಾಪು ಆಗ್ಲಿ ನಾನು ಇಷ್ಟಪಟ್ಟೆ ನೋಡ್ಕೋತೀನಿ. ನೆಕ್ಸ್ಟ್ ರ್ಯಾಪಿಡ್ ಫೈರ್ ಕ್ವೆಶ್ಚನ್. ನನಗೆ ಸ್ಕೂಲ್ ಆರ್ ಕಾಲೇಜ್ ಯಾವ್ದು ಇಷ್ಟ ಆಗ್ತಿತ್ತು? ಕಾಲೇಜ್ ಸುಮಾರೇ ಇಷ್ಟ. ಇಂಡಿಯಾದಲ್ಲಿ ಇರೋದಂದ್ರೆ ಇಷ್ಟನಾ ನನಗೆ ಬೇರೆ ದೇಶಕ್ಕೆ ಹೋಗ್ಬೇಕಂತ? ಅಯ್ಯೋ, ಬೇರೆ ದೇಶಕ್ಕೆ ಹೋಗೋದಂದ್ರೆ ತುಂಬಾ ಖುಷಿ ಅವಳಿಗೆ. ಎಸ್, ಬಿಕಾಸ್ ಲೈಫ್ ಇರೋದು ಪುಟ್ಟದು, ಎಲ್ಲಾನು ಎಕ್ಸ್ಪ್ಲೋರ್ ಮಾಡಬೇಕು. ನಾನು 22 years ಆಫ್ ಮೈ ಲೈಫ್ ಇಂಡಿಯಾದಲ್ಲಿ ಇದೆ. ಇನ್ನ ಸ್ವಲ್ಪ ಟೈಮ್ ಸಿಕ್ಕಿದಾಗ ಅಬ್ರಾಡ್ ಹೋಗಿ ಅಲ್ಲಿರೋ ಪ್ಲೇಸಸ್ ನೋಡಿ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ವಾಪಸ್ ನಮ್ಮ ಹುಟ್ಟಿ ಬೆಳೆದಿರುವಂತ ಊರಿಗೆ ಬರೋಣ ಅಂತ. ನೆಕ್ಸ್ಟ್, ನನಗೆ ಮಂಗಳೂರು ಇಷ್ಟನಾ ಬೆಂಗಳೂರು ಇಷ್ಟನಾ? ಬ್ಯಾಂಗ್ಳೂರ್ ಇಷ್ಟ. ಎಸ್, ನನಗೆ ಸಿಲಿಕಾನ್ ಸಿಟಿ ಅಂದ್ರೆ ತುಂಬಾನೇ ಇಷ್ಟ. ಇನ್ನೊಂದು ಕಾಂಪ್ಲಿಮೆಂಟ್ ತರಾನೇ ಅಂತ ಹೇಳ್ಬೋದು. ನೀವಿಬ್ರು ಅಮ್ಮ ಮಗಳು ಅಂತ ಅನ್ಸೋದೇ ಇಲ್ಲ, ಅಕ್ಕ ತಂಗಿ ತರ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅವ್ರ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನನಗೆ ಯಾವ್ದ್ರ ಬಗ್ಗೆ ತುಂಬಾನೇ ಕ್ರೇಜ್ ಇದೆ, ನಾನು ಯಾವ್ದು ಜಾಸ್ತಿ ಶಾಪಿಂಗ್ ಮಾಡೋದು? ಬಟ್ಟೆನೆ. ನಾನು ಬಟ್ಟೆಗಳು ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಬಟ್ಟೆ, ಕಾಸ್ಮೆಟಿಕ್ಸ್ ಎಲ್ಲ ಜಾಸ್ತಿ ಶಾಪಿಂಗ್. ಎಸ್, ಸೋ ಟ್ರೂ. ನನ್ನ ಅಮ್ಮನ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ತಿಳಿಸ್ಬೇಕು ಅಂತ ಹೇಳಿದೀರಾ, ಸೊ ಅದನ್ನ ಹೇಳ್ತೀನಿ. ಓ ಮೈ ಗಾಡ್, ಐ ಆಮ್ ವೆರಿ ನರ್ವಸ್. ತುಂಬಾ ವಿಷಯಗಳು ಇದೆ, ಚಿಕ್ಕ ಪುಟ್ಟು ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ನಡೆದಿರೋದು. ದೊಡ್ಡ ದೊಡ್ಡ ವಿಷಯ ಹೇಳಿದಾಳೆ, ಸಣ್ಣ ಸಣ್ಣ ವಿಷಯ ಮುಚ್ಚಿಟ್ಟಿರ್ತಾರೆ ನೋಡಿ, ಇವತ್ತು ಹೇಳ್ತಾಳೆ. ಒಂದು ನನ್ನ ಲೈಫ್ ನ ದೊಡ್ಡ ದುರಂತ ಘಟನೆಯಿಂದ ನಾನು ಆಚೆ ಬಂದಿದ್ದು ಅಂದ್ರೆ, ರೈಲ್ವೆ ಟ್ರ್ಯಾಕ್ ಇತ್ತು, ಟ್ರೈನ್ ಸ್ಪೀಡ್ ಆಗಿ ಬರ್ತಾ ಇತ್ತು ರೈಲ್ವೆ ಬ್ರಿಡ್ಜ್ ಅಲ್ಲಿ. ನನ್ನ ಅಮ್ಮ ನೋಡೋದು, ಸೊ ರೈಲ್ ಬರ್ತಾ ಇತ್ತು, ಇದು ರೈಲ್ವೆ ಬ್ರಿಡ್ಜ್. ಆ ಕಡೆಯಿಂದ ಕೂತ್ರೆ ಸಮುದ್ರ ಎಲ್ಲ ಕಾಣಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತಿದ್ರು ಕೆಳಗಡೆ ಹೋಗಿ ಸ್ಟೆಪ್ಸ್ ಅಲ್ಲಿ. ನನ್ಗೆ ಭಯ ಆಯ್ತು, ನಾನು ನಿಂತಿದ್ದೆ. ಇಲ್ಲಿಂದ ಹಿಂಗೆ ಟ್ರೈನ್ ಪಾಸ್ ಆಗ್ಬೇಕಾ, ನನಗೆ ಭಯ ಆಯ್ತಾ. ನಾನು ಹಿಂಗೆ ಓಡಿ ಕ್ರಾಸ್ ಆಗಿ ಬಂದೆ, ಏನು ಆಗ್ಲಿಲ್ಲ, ಜಸ್ಟ್ ಮಿಸ್. ನಾನು ಈ ಕಡೆ ಕ್ರಾಸ್ ಆಗಿ ಬಂದೆ, ಇಲ್ಲಿ ಕೆಲವೊಬ್ರು ಸ್ಟೂಡೆಂಟ್ಸ್ ಇದ್ರು, ಅವ್ರ ಜೊತೆ ಹೋಗಿ ನಿಂತೆ. ನಾನು ಟ್ರೈನ್ ಪಾಸ್ ಆಯ್ತು, ನನ್ನ ಶಬ್ದನೇ ಕೇಳಲಿಲ್ಲ. ನನ್ನ ಒಬ್ಳು ಫ್ರೆಂಡ್ ಕೇಳಿದಂತೆ ವೀಕ್ಷಿತ ಹೋದ್ಲ. ಸಾರಿ, ಬಟ್ ಇದೊಂದು ಇನ್ಸಿಡೆಂಟ್ ನನಗೆ ಮನ್ಸಲ್ಲಿ ಇವತ್ತಿಗೂ ಅನ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ತುಂಬಾ ಶಾಕಿಂಗ್ ಸಿಚುವೇಶನ್ ಆಗಿತ್ತು. ಬಿಕಾಸ್ ಟ್ರೈನ್ ತುಂಬಾನೇ ಜೋರಾಗಿ ಬರ್ತಾ ಇತ್ತು, ನಾನು ಕ್ರಾಸ್ ಮಾಡಿ ಓಡೋಡಿ ಬರ್ತಾ ಇದೆ. ಕ್ರಾಸ್ ಮಾಡ್ತೀನಿ ಬಿಕಾಸ್ ಕ್ರಾಸ್ ಮಾಡ್ತಿದ್ದೆ ಈಗ, ಬಿಕಾಸ್ ಈಚೆ ಸೈಡ್ ಹೋಗ್ತಾ ಜಾಗ ಇತ್ತು ಮುಂತಾರೆ. ಸೊ ಆ ಇನ್ಸಿಡೆಂಟ್ ಮಾತ್ರ ಮರೆಯೋದಕ್ಕಾಗೋದೇ ಇಲ್ಲ. ನನ್ನನ್ನು ಮತ್ತಷ್ಟು ಭಯ ಹುಟ್ಟಿಸ್ತಾಳೆ ಈ ತರ ಎಲ್ಲ ಹೇಳಿ. ಅದು ಫಸ್ಟ್ ಅಂಡ್ ಲಾಸ್ಟ್ ನಾನು ರೈಲ್ವೆ ಬ್ರಿಡ್ಜಿಗೆ ಹೋಗ್ಲೇ ಇಲ್ಲ. ಮಣಿಪಾಲಲ್ಲಂತೂ ರೈಲ್ವೆ ಬ್ರಿಡ್ಜ್ ಇದೆ, ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಚಿಲ್ ಮಾಡಬಹುದು ಅಂತ. ಬಟ್ ನಾನು ಅದಾದ್ಮೇಲೆ ಯಾವತ್ತೂ ಹೋಗಿಲ್ಲ. ನನಗೆ ತುಂಬಾ ಭಯ ಇದೆ ಆ ತರದ ಪ್ಲೇಸ್ಗೆಲ್ಲ. ಫ್ರೆಂಡ್ಸ್ ಎಲ್ಲ ಹೋದ್ರು ಅಂತ ನಾನು ಹೋದೆ, ಇಂಪಾಸಿಬಲ್. ನೆಕ್ಸ್ಟ್ ಥಿಂಗ್, ನಾನು ಅಮ್ಮನ್ಗೆ ಹೇಳ್ದೆ ಇರೋದು ಈ ಚಿಕ್ಕ ಪುಟ್ಟ ವಿಷಯದಲ್ಲಿ. ನಾವೊಂದಿನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಿದ್ಮೇಲೆ ಅಲ್ಲಿ ಎಂಡ್ ಪಾಯಿಂಟ್ ಹೋಗಿ ಅಲ್ಲಿ DC ಆಫೀಸ್ ಎದುರುಗಡೆ ಮಧ್ಯರಾತ್ರಿ ಇಂದ ಬೆಳಿಗ್ಗೆ 5 ಗಂಟೆ ತನಕ ಡ್ಯಾನ್ಸ್ ನೋಡಿ ನೋಡಿ. ಆಮೇಲೆ ಕಣ್ಣು ಮುಚ್ಚಿ ಹಾಲು ಕುಡಿತಾ ಇತ್ತು ಆಗಾಗ ನೋಡಿ. ಆಮೇಲೆ ಕ್ಯಾಂಪಸ್ ಪೊಲೀಸ್ ಅವ್ರು ಇರ್ತಾರಲ್ಲ, ನಮ್ಮ ಮಣಿಪಾಲ್ ಪೊಲೀಸ್ ಅವರೇ, ಸ್ಟೂಡೆಂಟ್ ಪೊಲೀಸ್ ಅಂತ ಹೇಳ್ತಾರಲ್ವಾ, ಸ್ಟೂಡೆಂಟ್ಸ್ಗೋಸ್ಕರನೇ ಅಂತ ಪೊಲೀಸ್ ಇರ್ತಾರೆ, ಕ್ಯಾಂಪಸ್ ಪ್ಯಾಟ್ರೋಲ್ ಅಂತ ಅವ್ರನ್ನೇ ಕರೆಯೋದು. ಅವ್ರು ಬಂದು ಓಡಿಸಿದ್ರು. ಸೊ ಇಷ್ಟ ಈ ತರದ ಚಿಕ್ಕ ಪುಟ್ಟದು ಇದೆಲ್ಲ ಕ್ರೇಜ್ ಒಂಥರ. ಅಂದ್ರೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿರ್ಬೇಕು, ಇದೆಲ್ಲ ನೆನಪಿಗೆ ಬರ್ಬೇಕು ಅಂದ್ರೆ ಏನೋ ಒಂಥರ ಮೆಮೊರೀಸ್. ನನಗೆ ಆಕ್ಚುಲಿ ಅಮ್ಮನ ಹತ್ರ ಮುಚ್ಚಿಟ್ಟಿರುವಂತ ವಿಷಯ ಯಾವುದು ಅಂತ ನೀವೆಲ್ಲ ಕೇಳಿದಾಗ ನನಗೆ ಯಾವ ವಿಷಯನೂ ಹೊಳಿಲಿಲ್ಲ ಮೈಂಡ್ಗೆ. ಬಿಕಾಸ್ ನಾನು ಯಾವ್ದು ಮುಚ್ಚಿಡಲ್ಲ. ನಾನು ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿ ಕೇಳಿದೆ, ಏನ್ ಮುಚ್ಚಿಟ್ಟಿದ್ದೀನಿ ನನ್ನ ಅಮ್ಮನ ಹತ್ರ, ಯಾವ ತರದ್ದು ಏನೋ ಒಂದು ವಿಷಯ ನಾವು ಕ್ರೇಜಿಯಾಗಿ ಮಾಡಿರೋದು ಅಂತ. ಸೊ ಅವಾಗ ಅವರು ನನಗೆ ಮೆಸೇಜ್ ಮಾಡಿ ಹೇಳಿದ್ದು. ಸೊ ಅದನ್ನ ಇವತ್ತು ಹೇಳಿದೆ. ನೆಕ್ಸ್ಟ್ ಕ್ವೆಶ್ಚನ್, ನಾವಿಬ್ರು ಹೇಗೆ ಆಲ್ವೇಸ್ ಹ್ಯಾಪಿ ಮೂಡಲ್ಲಿ ಇರ್ತೀವಿ, ಹೇಗೆ ನಗ್ನಾಗ್ತಾ ಇರ್ತೀವಿ, ನಿಜಾನ ಸುಳ್ಳ ಇದು? ನಿಜ. ಇಬ್ರು ಯಾವಾಗ್ಲೂ ಖುಷಿ ಖುಷಿಯಾಗಿರ್ತೇವೆ. ಅಂದ್ರೆ ಟೆನ್ಷನ್ ತುಂಬಾ ಇದೆ, ಆದ್ರೂ ತೋರ್ಸ್ಕೊಳ್ಬಾರ್ದಲ್ವಾ. ಯಾಕೆ ನಾವು ಮೂರನೇವರೆಗೆ ಟೆನ್ಷನ್ ಇದೆ ಅಂತ ತೋರಿಸ್ಕೊಳ್ಬೇಕಲ್ವಾ. ನಮ್ ಟೆನ್ಷನ್ ಇದ್ರೆ ಏನಿದ್ರು ಮನೆ ಒಳಗೆ ಮಾತ್ರ ಅಲ್ವಾ. ಹೊರಗೆ ನಾವು ನಗ್ತಾ ಇರ್ಬೇಕು, ನಮ್ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ ಹೊರಗೆ ನಾವು ತೋರಿಸಿದ್ರೆ ಅಲ್ವಾ. ಸೊ ಟ್ರೂ. ನನಗೇನಾದ್ರೂ ಸಿಟ್ಟು ಬಂದ್ರೆ, ಬೇಜಾರಾದ್ರೆ ನಾನು ಅಮ್ಮ, ದೀಪ
ದೀಪು ಅವ್ರ ಜೊತೆ ಹೇಳ್ತೀನಿ. ಹೇಳ್ದಾಗ ಸಿಟ್ಟೆಲ್ಲ ಇದ್ರೆ ಅವ್ರ ಮೇಲೆ ಮಾಡ್ತೀನಿ, ಬೇಜಾರಾದ್ರೆ ಅವ್ರಿಗೆ ತೋರಿಸ್ತೀನಿ, ಅವ್ರಿಗೆ ಹೇಳ್ತೀನಿ. ಬಂದ್ರೆ ನನ್ನ ಹತ್ರ ತೋರಿಸ್ತಾಳೆ, ನಾನು ಸಮಾಧಾನ ಮಾಡ್ತೀನಿ ಅವಳಿಗೆ. ಸೊ ಆತರ ಸಿಟ್ಟಾಗತ್ತೆ, ಬೇಜಾರಾಗತ್ತೆ, ಅಳು ಬರುತ್ತೆ, ಎಲ್ಲ ಬರುತ್ತೆ. ಏನೇ ಇದ್ರು ಅಮ್ಮನ ಜೊತೆ ದೀಪು ಅವ್ರ ಜೊತೆ ತೋರಿಸ್ಕೊತೀನಿ. ಆಮೇಲೆ ಅಲ್ಲಿಗೆ ಕಾಮ್ ಡೌನ್ ಆಗ್ತೀನಿ, ರಿಲ್ಯಾಕ್ಸ್ ಆಗ್ತೀನಿ. ಸೊ ಮುಗಿಯುತ್ತೆ ಅಲ್ಲಿಗೆ ಆ ಚಾಪ್ಟರ್. ಸೊ ಆದಷ್ಟು ನಿಮ್ಗೆ ಏನೆಲ್ಲ ನೀವ್ ನೋಡ್ತೀರಾ ಖುಷಿ ಸಂತೋಷದ ವಿಷಯ ಆಗಿರುತ್ತೆ. ಹಾಗಂತ ಡೈಲಿ ಬೇಜಾರಲ್ಲಿ ಇರ್ತೀನಿ ಅಂತ ಅಲ್ಲ, ಯಾವತ್ತಾದ್ರೂ ಒಂದೊಂದ್ಸತಿ ಸಿಚುವೇಶನ್ ತಕ್ಕಂಗೆ. ನಾನ್ ಜಾಸ್ತಿ ದುಡ್ಡು ಖರ್ಚು ಮಾಡ್ತೀನ? ಇಲ್ಲ, ಜಾಸ್ತಿ ಕೂಡ ಖರ್ಚು ಮಾಡುದಿಲ್ಲ. ಅವಳಿಗೆ ಯಾವ್ದು ಬೇಕು ತುಂಬಾ ಲೆಕ್ಕಾಚಾರ ಹಾಕಿ ಖರ್ಚು ಮಾಡ್ತಾಳೆ, ಮಾಡುದಿಲ್ಲ ಅಂತಲ್ಲ, ವಿಪರೀತ ಮಾಡುದಿಲ್ಲ. ಎಸ್, ನಾನು ದುಡ್ಡು ಸೇವ್ ಮಾಡ್ತೀನ. ನಾನು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಸೇವಿಂಗ್ಸ್ ಎಲ್ಲ ಮಾಡ್ತಾ ಇದ್ನ, ದುಡಿಬೇಕಾದ್ರೆ ಮಾಡ್ತಿದ್ಲು, ಸೇವಿಂಗ್ಸ್ ಎಲ್ಲ ಮಾಡ್ತಿದ್ಲು, ನನ್ ಕೈಲೂ ಕೊಡ್ತಿದ್ಲು. ಎಸ್, ನಾನು ಈ ಸೇವಿಂಗ್ಸ್ ಬಗ್ಗೆ ಒಂದು ಸಪರೇಟ್ ವ್ಲಾಗ್ ನ ಮಾಡ್ತೀನಿ ನಿಮ್ಮೆಲ್ಲರಿಗೋಸ್ಕರ. ಬಟ್ ಅಮ್ಮನ್ಗೆ ನಾನು ಜಾಬ್ ಹೋಗ್ತಾ ಇರ್ಬೇಕಾದ್ರೆ ಸೇವಿಂಗ್ಸ್ ಅಂತ ಕೊಡ್ತಾ ಇದೆ ಪ್ರತಿ ಮಂತ್. ಸೊ ಇಲ್ಲಿಗೆ ಈ ಒಂದು ಪುಟ್ ಶಾರ್ಟ್ Q&A ವಿಡಿಯೋ ಮುಗಿಯುತ್ತೆ. ಐ ಹೋಪ್ ನಿಮಗೆ ಒಂದು ಶಾರ್ಟ್ ವ್ಲಾಗ್ ಇಷ್ಟವಾಗಿರುತ್ತೆ. ಈ ತರದ Q&A ವಿಡಿಯೋ ಸದ್ಯಕ್ಕೆ ಮಾಡಲ್ಲ, ಬಟ್ ನೀವು ನನ್ನ ಬಗ್ಗೆ, ದೀಪು ಬಗ್ಗೆ, ನಮ್ಮಿಬ್ರು ಏಜ್ ಡಿಫರೆನ್ಸ್ ಬಗ್ಗೆ ಪ್ರತಿಯೊಂದು ಪ್ರಶ್ನೆನ ಕೇಳಿದೀರಾ. ಅದಕ್ಕೆ ಆನ್ಸರ್ ಮಾಡಬೇಕು ಅಂದ್ರೆ ನನ್ನ ಪಕ್ಕ ದೀಪು ಅವ್ರು ಇರ್ಬೇಕು. ಸೊ ಅವ್ರ ಜೊತೆ ಒಂದು Q&A ವಿಡಿಯೋ ಇನ್ಯಾವತ್ತಾದ್ರೂ ಫ್ಯೂಚರ್ ಅಲ್ಲಿ ಮಾಡಿದಾಗ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಲಾಟ್ಸ್ ಆಫ್ ಲವ್. ಬಾಯ್. ಓಹೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.